ಶಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಾವು ಪರಿಶಿಷ್ಟ ವಿಭಾಗದಲ್ಲಿ ಕೇರಳ ರಾಜ್ಯ ಕ್ಷೀರೋತ್ಪಾದಕ ಸಂಘದ ಇಂದ ಪ್ರಶಸ್ತಿಯನ್ನು ಪಡೆದಂತಹ ಬಾಲಕೃಷ್ಣ ನಾಯ್ಕ್ ಇವರನ್ನು ಸಂದರ್ಶನ ಮಾಡ್ತಾ ಇದ್ದೇವೆ. ನಮಸ್ಕಾರ. ನೀವು ಈ ಕ್ಷೇತ್ರಕ್ಕೆ ಬರುವ ಮೊದಲು ಬೇರೆ ಏನಾದ್ರೂ ಮಾಡ್ತಾ ಇದ್ದೀರಾ ಅಥವಾ? ಮೊದಲು ಸ್ಟಾರ್ಟಿಂಗ್ ಹಂತದಲ್ಲಿ ನಾನು ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದೆ. ಹಾಗೆ ನಂತರ ನನಗೆ 1-2-3 ವರ್ಷ ಕೃಷಿ ವಿಚಾರದಲ್ಲಿ ಮೊದಲೇ ಹೈನುಗಾರಿಕೆ ಇಲ್ಲಿ ಇತ್ತು, ಸಾಧಾರಣ 1-2 ದನಗಳು ಇತ್ತು. ಅದರ ಆಸಕ್ತಿಯಿಂದ ಇದನ್ನೇ ಮತ್ತೆ ಕಂಟಿನ್ಯೂ ಮಾಡುವಂತ ಹೋಗಿ ಸ್ಟಾರ್ಟಿಂಗಲ್ಲಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪಡೆಯುವಂಥ ನನ್ನ ಯೋಚನೆ ಮನಸ್ಸಿಗೆ ತೋಚಿದ್ದು. ಅದಲ್ಲದೆ ದನದ ಒಂದು ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಹಿಡಿತಗೊಳ್ಳುವಂಥ ಸಂಗತಿ ಆದ ಕಾರಣ ಅದನ್ನೇ ಕಂಟಿನ್ಯೂ ಮಾಡಲು ನಾನು ಬಯಸಿದ್ದೆ. ಅದರ ನಂತರ ಇನ್ವೆಸ್ಟ್ ಮಾಡಿ ಒಂದು ಸ್ಟಾರ್ಟಿಂಗ್ ಹಂತದಲ್ಲಿ 5 ದನಗಳನ್ನು ಇನ್ವೆಸ್ಟ್ ಮಾಡಿದೆ, ಸಣ್ಣ HF ದನಗಳನ್ನು. ಅದರಿಂದ ಇದನ್ನೇ ಮುಂದುವರಿಸುವ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ತಾ ಬಂದುಕೊಂಡೆ. 33 ಕೋಟಿ ದೇವರುಗಳನ್ನು ನಾವು ಈ ದನ ಕರುಗಳಲ್ಲೇ ನೋಡ್ತಾ ಇದ್ದೇವೆ. ನೀವು ಕೂಡ ಅದರ ಮಧ್ಯದಲ್ಲೇ ಇದ್ದುಕೊಂಡು ತುಂಬಾ ಕಷ್ಟಪಟ್ಟು ಈ ಮೇಲೆಗೆ ಬಂದಿದ್ದೀರಿ. ಇದಕ್ಕೆ ನಿಮ್ಮ ಮನೆಯವರ ಸಹಕಾರ ಎಲ್ಲವೂ ಉಂಟಾ? ಸ್ಟಾರ್ಟಿಂಗ್ ಹಂತದಲ್ಲಿ ಎಲ್ಲರೂ ಸಹಕಾರ ಇತ್ತು. ತಂದೆ ತಾಯಿಯಂದಿರು, ಅಕ್ಕಂದಿರು, ತಂಗಿಯಂದಿದ್ರು, ಮತ್ತೆ ಮದುವೆ ಆದ ಕೂಡಲೇ ಎಲ್ಲ ವೈಫು ಕೂಡ ಎಲ್ಲರೂ ಇದರಿಂದ ಸಹಕಾರ ಇತ್ತು ಒಳ್ಳೆ ರೀತಿಯಿಂದಲೇ. ನೀವು ಇದಕ್ಕೆ ಹಣದ ಮೊದಲು ಯಾವ ರೀತಿಯಲ್ಲಿ ತೊಡಗಿಸಿಕೊಂಡದ್ದು? ಅಂದ್ರೆ ಮೊದಲೇ ನಿಮ್ಮ ದನಗಳು ಕರುಗಳೆಲ್ಲ ಇತ್ತ ಅಥವಾ ಪಡೆದುಕೊಂಡ ನಂತರ? ಇಲ್ಲ, ಸ್ಟಾರ್ಟಿಂಗ್ ಹಂತ 2 ಇತ್ತು. ಅದನ್ನು ಸಾಧಾರಣ ಕ್ರಾಸ್ HF ಜರ್ಸಿ ಆಗಿತ್ತು. ಅದು ಬೇಡ ಅಂತ ಹೇಳಿ ಅದನ್ನು ಕೊಟ್ಟು HF ದನವನ್ನು ಕರೆಸಿದೆ. ಅಂದರೆ ನಮಗೆ ಸಾಧಾರಣ ಅಂತ 10 ಲೀಟರ್ ಒಳಗಡೆ ಇರುವಂಥ ದನಗಳನ್ನು ನಮಗೆ ಸಾಕು ಡಿಸ್ಕೌಂಟ್ ಇವತ್ತಿನ ದಿನಗಳಲ್ಲಿ. ಹಾಗೆ ಅದನ್ನು ಕೊಟ್ಟು ಸ್ಟಾರ್ಟಿಂಗ್ ಅಂದರೆ ನಾನು ಸ್ಟಾರ್ಟ್ ಮಾಡಿದೆ ತೆಗೆದು HF ಆಗಿ. ಅದರಿಂದಲೇ ಮುಂದುವರಿಸುತ್ತಾ ಬಂದು ಈ ರೀತಿ ತಲುಪಿದೆ. ನಿಮಗೆ ಹಣದ ಸಹಾಯ ನಿಮ್ಮ ಡಿಪೋದ ಮುಖಾಂತರ ಸಿಗ್ತದ ಅಥವಾ ಲೋನು ಮಾಡಿಕೊಂಡು ಆ ರೀತಿಯಲ್ಲಿ? ಸ್ಟಾರ್ಟಿಂಗ್ ಹಂತದಲ್ಲಿ ಇದಕ್ಕೆ ಹಟ್ಟಿ ನಿರ್ಮಾಣಕ್ಕೆ ಸಿಕ್ಕಿದೆ ಸಬ್ಸಿಡಿ. ಅಂದ್ರೆ ಯಾವ ನಿಮ್ಮ ಹಾಲಿನ ಸಂಸ್ಥೆ ಡಿಪಾರ್ಟ್ಮೆಂಟ್ ಇಂದ ಅಲ್ಲ? ಹೌದು. ಇದು ತುಂಬಾ ಹಣ ಸಹಾಯವೂ ಸಿಗ್ತದೆ, ಮತ್ತೆ ಅದಕ್ಕೆ ತಿಂಡಿಗಳನ್ನು ಹೆಲ್ತ್ಗೆ ಬೇಕಾದಂತಹ ಆಹಾರಗಳನ್ನು ಹಾಲಿನ ಡಿಪೋದ ಮುಖಾಂತರವೇ ತಗೊಳ್ಳೋದಲ್ಲ, ಹೊರಗಿನಿಂದ ತಗೊಳ್ಳೋದ? ನೀವು ಸ್ಟಾರ್ಟಿಂಗ್ ಅಂತ ನಮಗೆ ಇಲ್ಲಿ ಹೆಚ್ಚಾಗಿ ಹುಲ್ಲು ಇತ್ತು, ಸಾಧಾರಣ ಅದೇ ಕಂಟಿನ್ಯೂ ಮಾಡ್ತಿದ್ದೆ. ಸಾಧಾರಣ ಹೊರಗಿಂದ ಹುಲ್ಲು ತರುವಂತ ಅವಶ್ಯಕತೆ ಇಲ್ಲ ನಿಮಗೆ. ಅಂದ್ರೆ ನಿಮ್ಮ ತೋಟದಲ್ಲಿ ಉಂಟು, ಅದಕ್ಕೆ ಬೇಕಾಗಿ ಬೇರೆ ಕೂಡ ಹುಲ್ಲುಗಳನ್ನು ನೀವು ಮಾಡಿಕೊಂಡಿದ್ದೀರಿ ಅಲ್ಲ? ಹೌದು. ಅಂದ್ರೆ CO3 ಹುಲ್ಲು ಬೆಳೆಸ್ತಿದ್ದೆ ಅಷ್ಟೇ. ಕಡ್ದಾಗೆ ವಾಪಸ್ ಬರುವಂತ ಹುಲ್ಲು ಅಲ್ಲ ಅದು? ಒಂದು ಸೈಡ್ ಅಲ್ಲಿ ಕಡಿತಾ ಬರುವಾಗ ಇನ್ನೊಂದು ಸೈಡ್ ಇಂದ ಅದು ಬೆಳೆ ಕಡಿತಾ ಬರ್ಬೇಕು. ಅದೊಂದಿಗೆ ನಷ್ಟವು ಉಂಟು ಅಲ್ಲ? ಅದನ್ನು ಯಾವ ರೀತಿಯಲ್ಲಿ ನೀವು ಮುಂದುವರಿಸಿಕೊಂಡು ಹೋಗ್ತೀರಿ? ಇಲ್ಲ ಅಂತ ಹೇಳಿ ಸಾಧಾರಣ ಹೇಳಿಕ್ಕೆ ಇಲ್ಲ ಇದರಲ್ಲಿ. ನಷ್ಟ ನಮಗೆ ಹಾಲು ಗಬ್ಬ ಒಂದು 8-9 ತಿಂಗಳು ಬರುವಾಗ ಸಾಧಾರಣ ನಮಗೆ ನಷ್ಟ ತೋಚುತ್ತದೆ. ಅದ್ರ ನಷ್ಟ ಒಂದು ರೀತಿಯಲ್ಲಿ ಅಲ್ಲ, ಒಂದು ಸೈಡ್ ಅಲ್ಲಿ ನಷ್ಟ ಅಂತ ಕಂಡು ಬಂದು ಅದನ್ನು ಮುಗಿಸಿಕೊಂಡು ಹೋಗ್ತೀರಿ. ಹೌದು. ಅಂದ್ರೆ 4 ದನ ಇದ್ರೆ 2 ಗಬ್ಬದಾಗಬೇಕು, 2 ಹಾಲು ಕರಿತಾ ಇರ್ಬೇಕು. ಅದಕ್ಕೆ ಲೆವೆಲ್ ಆಗ್ತದೆ, ತೊಂದರೆ ಇಲ್ಲ. ನಷ್ಟದಲ್ಲಿ ಬರುವ ಸಂದರ್ಭ ಇಲ್ಲ. ಇನ್ನು ನಷ್ಟ ಅಂತ ಇಲ್ಲ. ಅಂದ್ರೆ ಒಂದು ಕಡೆಯಲ್ಲಿ ಹಾಲು ನಿಂತಾಗ ಅದರಲ್ಲಿ ಗೊಬ್ಬರ ಸಿಗ್ತದೆ, ಅದು ಮತ್ತೆ ಸೆಗಣಿ ಸಿಗ್ತದೆ. ಅದರಿಂದ ಈಗಿನ ಕಾಲದಲ್ಲಿ ಭರಣಿ ಅಂತ ತಟ್ಟುದಿಲ್ಲ ಅಲ್ಲ, ನಮಗೆ ಉಪಯೋಗಕ್ಕೆ ಬರುದಿಲ್ಲ, ತೋಟಕ್ಕೆ ಬರ್ತದೆ ಅಲ್ಲ? ಸ್ವಲ್ಪ ಸೇಲ್ ಆಗ್ತದೆ ಅಲ್ಲ? ಅದರಲ್ಲೂ ಕೂಡ ಅದು ನಮ್ಮ ಸೈಡ್ ಇನ್ಕಮ್. ಅಂದ್ರೆ ಒಂದು ಕಡೆಯಿಂದ ಹಾಲಿನ ಉತ್ಪಾದನೆ ಕಮ್ಮಿ ಆದಾಗೆ ಇದರಿಂದ ಲಾಭ ಪಡಿಬಹುದು. ಹೌದೌದು. ನಷ್ಟ ಅಂತ ಬರುದಿಲ್ಲ. ನಷ್ಟ ಅಂತ ಹೇಳಿ ಹೇಳಿ ನಷ್ಟ ಅಂತ ಹೇಳಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿಕ್ಕೆ ಇಲ್ಲ. ನಷ್ಟ ಅಂತ ಹೇಳುವವರಿಗೆ ಅದರ ಮಾಹಿತಿ ಇಲ್ಲದೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಮೊತ್ತದಲ್ಲಿ ನಾನು ಹೇಳೋದಂದ್ರೆ ಇದರ ಬಗ್ಗೆ ಆಸಕ್ತಿ ಬೇಕು. ಯಾವ ಕೆಲಸ ಆದ್ರೂ ಕೂಡ ನಮಗೆ ಅದರ ಕೆಲಸದಲ್ಲಿ ಸ್ಟಾರ್ಟಿಂಗ್ ಅಂತ ಆಸಕ್ತಿ ಬೇಕು. ನಾವು ಏನಾದ್ರು ನಷ್ಟ ಆದ್ರೂ ಲಾಭ ಆದ್ರೂ ಮುಂದುವರಿಸಬೇಕು ಧೈರ್ಯದಿಂದ ಮುನ್ನೋಗಿದ್ರೆ ನಷ್ಟ ಬರುದಿಲ್ಲ, ಆಗ ಲಾಭದಾಯಕ ಬರುದು. ತೊಂದರೆ ಇಲ್ಲ, ಅದೇ ಕಂಟಿನ್ಯೂಸ್ ಹೋಗ್ತದೆ, ತೊಂದರೆ ಇಲ್ಲ. ಮತ್ತೆ ನೀವು ದನವನ್ನು ಕರು ಮಾಡಿದ ಕೂಡಲೇ ಅಲ್ಲಿ ಕರುವನ್ನು ಕೂಡ ಮಾರದೆ ಇಟ್ಟುಕೊಳ್ತೀರಲ್ಲ? ಅದು ಕೂಡ ದೊಡ್ಡ ಆಗಿ ಅದು ಮತ್ತೊಂದು ಆ ಹಂತದಲ್ಲಿ ಗಬ್ಬ ನಿಂತು ಅದರಿಂದಲೇ ಮುಖಾಂತರ ಇಷ್ಟು ಹಟ್ಟಿಯಲ್ಲಿ ನಾವು ಇಷ್ಟು ದನಗಳನ್ನು ನೋಡ್ತಾ ಇದ್ದೇವೆ ಈಗ. 2 ಇತ್ತು, 4 ಆಯ್ತು. ಅದರಂತೆ ಅದರ ಕರುಗಳೇ ಇಲ್ಲಿ ಬೆಳೆದದ್ದು. ಅಂದ್ರೆ ಹೊರಗೆ ತಂದದ್ದು 2 ದನ ಮಾತ್ರ. ಮತ್ತೆ ಇಲ್ಲಿ ಹೆಣ್ಣು ಹಾಕಿದ ಕಾರಣ ಬೆಳೆಸಿದ್ದು ಅದೇ ಕಂಟಿನ್ಯೂ ಮಾಡಿದ್ದು. ಹೊರಗೆ ತರಲಿ ತರುಗಿಂತಲೂ ಒಳ್ಳೇದು ಯಾವತ್ತು ನಮ್ಮ ಮನೆಯಲ್ಲಿ ಕರು ಸಾಕಿ ದನ ಮಾಡುದು ಉತ್ತಮ. ಮನೆಯಲ್ಲಿ ಇದ್ದ ಕರುವನ್ನು ಬೆಳೆಸಿ ನಾವು ದನ ಮಾಡಿ ಒಳ್ಳೆ ರೀತಿಯಲ್ಲಿ ಸಾಕಿದ್ರೆ ಅದಕ್ಕೆ ಒಂದು ಮೈನ್ ಆಗಿ
ಫುಡ್ ಕರೆಕ್ಟ್ ಸೆಟ್ ಆಗ್ತದೆ. ನಾವು ನಮ್ಮ ಮನೆಯಲ್ಲಿ ಹಾಕುವಂತ ಫುಡ್ ಹುಲ್ಲು ಯಾವ ರೀತಿ ನಾವು ಕಂಟೆಸ್ಟ್ ಮಾಡ್ತೇವೆ ಅದು ಸೆಟ್ ಆಗಿ ಕರು ಹಾಕಿ ಸಮಯದಲ್ಲಿ ಕರೆಕ್ಟ್ ಹಾಲು ಯಾವ ಕಡಿಮೆ ಇಳುವರಿ ಇಲ್ಲದೆ ಕಂಟಿನ್ಯೂಸ್ ಹೋಗ್ತದೆ. ಎಲ್ಲ ರೀತಿಯಲ್ಲಿ ಕ್ಯಾಲ್ಸಿಯಂ ಅಗತ್ಯ ಬರುವುದಿಲ್ಲ. ಮತ್ತೆ ಮೇಲೆ ಹುಲ್ಲಿನ ಸಮಸ್ಯೆ ತಿನ್ನದೆ ಅದೇ ಅಜೀರ್ಣಾದ ಸಂಗತಿ ಬರುವುದಿಲ್ಲ. ಹೊರಗಿನ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹಂತದಲ್ಲಿ ನಮಗೆ ಅಜೀರ್ಣ ಸಮಸ್ಯೆ ಮತ್ತೆ ಹುಲ್ಲು ಇಲ್ಲಿ ಬಂದು ಹಿಂಡಿ ಎಲ್ಲ ಸಮಸ್ಯೆ ಆಗ್ತದೆ. ಅದರಿಂದ 10-15 ದಿವಸ ಹಾಲು ಕಡಿಮೆ ಮತ್ತೆ ರಿಕವರಿ ಬರಲಿ ಸ್ವಲ್ಪ ರಿಸ್ಕ್ ಉಂಟದು. ಅಂತ ಸಮಸ್ಯೆಗಳು ಇರ್ತದೆ ಹೊರಗಿನ. ನೀವು ದಿವಸದಲ್ಲಿ ಒಂದೊಂದು ದನಗಳಿಗೆ ಎಷ್ಟೆಷ್ಟು ಹೆಲ್ತ್ಗೆ ಬೇಕಾದ ಫುಡ್ ಅನ್ನು ಹಾಕ್ತಿದ್ದೀರಿ? ಅಂದ್ರೆ ಹುಲ್ಲಾಗ್ಲಿ ಅಥವಾ ಬೈ ಹುಲ್ಲಾಗ್ಲಿ ಬೇರೆ ಬೇರೆ ಫುಡ್ಗಳಿರ್ತಲ್ಲ, ಅದನ್ನು ಲೆವೆಲ್ ಒಂದೇ ಲೆಕ್ಕದಲ್ಲಿ ಹಾಕುದಾ ಅಥವಾ ಇಂತಿಷ್ಟು ಅಂತ ಹೇಳಿ ಇಟ್ಟುಕೊಂಡು ಹಾಕುದಾ? ನಿರ್ದಿಷ್ಟ ಅಂದ್ರೆ ಪಶುಸಂಗೋಪನೆ ಅವರು ಹೇಳುದು ಅಂದ್ರೆ 30 kg ಲೆಕ್ಕ ಅವರ ಪರಿಪಾಲನೆ ಲೆಕ್ಕ. ಒಂದು ದನಕ್ಕೆ 30 kg ಲೆಕ್ಕ ಹಾಗೆ. ಅದು ನನ್ನ ಲೆಕ್ಕದಲ್ಲಿ ಅದನ್ನು 20-25 kg ವರೆಗೆ ಸಾಕ್ತದೆ. ಅದು ಸಾಕಾಗ್ತದೆ. 20ರಿಂದ 25 kg ತನಕ ಮಿನಿಮಮ್ ಅಂದ್ರೆ ದಿವಸದಲ್ಲಿ ಬೇಕಾದ 5ರಿಂದ 6 kg ವರೆಗೆ ಹಿಂಡಿ ಆಗ್ತದೆ. ಮತ್ತೆ ಬೈಹುಳು ಇಲ್ಲದೆ ಈಗ ಸೈಲಿ ಜಾಸ್ತಿ ಆಗಿ ಸೈಲಿಗೆ ಇದ್ರೆ ಅದೇ ಕಂಟಿನ್ಯೂಸ್ ಆಗ್ತದೆ. ಅದು 20-25 kg ಸಾಕಾಗ್ತದೆ, ಸಮಸ್ಯೆ ಇಲ್ಲ. ಯಾವ ಕಡಿಮೆ ಇಳುವರಿ ಅಂತ ಸಮಸ್ಯೆ ಬರುದಿಲ್ಲ. ಒಂದರೆಲ್ಲ ಹೀಟಿ ಬರ್ಲಿಕ್ಕಾದ್ರೂ ಹಾಲು ಕೊರತೆಯಿಂದ ಏನ್ ಸಮಸ್ಯೆ ಬರುದಿಲ್ಲ. ಎಂತ ಸಮಸ್ಯೆ ಇಲ್ಲ. ಒಂದೇ ಲೆವೆಲ್ ಅಲ್ಲಿ ನಿಮ್ಮ ದನಗಳ ಕರುಗಳಿಂದ ನಿಮಗೆ ಹಾಲು ಕೊಡುವ ದನದಿಂದ ಹಾಲು ಸಿಗ್ತದೆ. ಒಳ್ಳೆ ರೀತಿ ಇಳುವರಿ ಅದೇ ರೀತಿ ಇರುತ್ತೆ. ಇಳುವರಿ ಅದೇ ರೀತಿಯಲ್ಲಿ ಕಂಡು ಬರ್ತದೆ ಅಲ್ಲ? ನಷ್ಟ ಅಂತ ಬರುದಿಲ್ಲ. ಇಳುವರಿಯು ಒಂದೇ ಮಟ್ಟದಲ್ಲಿ ಹೋಗ್ತಾ ಬರ್ತಾ ಇರುತ್ತದೆ. ಹೌದು. ಮತ್ತೆ ನೀವು ಬಾಲ್ಯದಲ್ಲಿಯೇ ಈ ಹಾಲು ದನಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡ್ತಿದ್ದೀರಾ ಹೇಗೆ? ನಾನೇ ಹೈಸ್ಕೂಲ್ SLC ಆದ ನಂತರ ನಾನು ಕಂಟಿನ್ಯೂಸ್ ಮಾಡಿದೆ, ಶುರು ಮಾಡಿದ್ದು. ಇದಕ್ಕೆ ಮೊದಲೇ ಇಲ್ಲಿ ತಂದೆ ಅಂದ್ರೆ ಸಾಕ್ತಾ ಇದ್ರು. 2-3 ದನ ಆಗಿತ್ತು ಊರದ್ದಾಗಿ. ಅದು ಕಂಟಿನ್ಯೂಸ್ ಅಂದ್ರೆ ನಾನೇ ಶಾಲೆ ಬಿಟ್ಟ ನಂತರ 2-3 ವರ್ಷ ಹೀಗೆ ಇದ್ದೆ, ಕೃಷಿ ವಿಚಾರದಲ್ಲೇ ಇದ್ದೆ. ಮತ್ತೆ ಇದು ನನಗೆ ಇದು ಮೊದಲಿಂದ ದನ ಅಂದ್ರೆ ತುಂಬಾ ಇಷ್ಟದಲ್ಲಿ ಮೊದಲೇ ಇತ್ತು, ಒಂದು ಆಸಕ್ತಿ. ದನ ಅಂದ್ರೆ ಇಷ್ಟ ಆಯ್ತು. ಅಂದ್ರೆ ನನಗೆ ಅದನ್ನು ಹೇಗೆ ಶುರು ಮಾಡುವ ಸ್ಟಾರ್ಟಿಂಗ್ ಮಾಡುವಂತ ಎಂತ ಇದಿಲ್ಲ ಆಯ್ತು. ಆದ ಕಾರಣ ಹೊರಗೆ ಸ್ವಲ್ಪ ತರಬೇತಿ ತಕೊಂಡು ಮತ್ತೆ ಇಲ್ಲಿ ಮನೆಯವರಿಂದ ತರಬೇತಿ ತಕೊಂಡು ಮತ್ತೆ ಅದರ ನಂತರ 1-2-4 ದನ ತಕೊಂಡ ನಂತರ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ನಷ್ಟ ಬಂತು. ತರಬೇತಿಯನ್ನು ನೀವು ಯಾವ ರೀತಿಯಲ್ಲಿ ತಗೊಂಡಿದ್ದೀರಿ? ಅಂದ್ರೆ ತರಬೇತಿ ಕೊಡುವ ಒಂದು ಸಂಸ್ಥೆ ಉಜಿರೆಯಲ್ಲಿ ಉಂಟಂತ ಹೇಳೋದು ಕೇಳಿದ್ದೇವೆ. ಅಲ್ಲಿ ಎಲ್ಲಾದ್ರೂ ಹೋಗಿದ್ದೀರಾ ನೀವು ಅಥವಾ ಊರಲ್ಲೇ ಇದ್ದುಕೊಂಡು ತರಬೇತಿಯನ್ನು ಪಡೆದುಕೊಂಡದ್ದ? ಹೆಚ್ಚಾಗಿ ಒಂದು ಸ್ಟಾರ್ಟಿಂಗ್ ಹಂತದಲ್ಲಿ ನನಗೆ ಸ್ವಲ್ಪ ನಷ್ಟ ಬಂತು, ತರಬೇತಿ ಇಲ್ಲದ ಕಾರಣ. ಪರ್ಚೇಸ್ ಮಾಡಿದ ನಂತರ ಲೆವೆಲ್ ಬರೋದು ನಷ್ಟವೇ ಆಯಿತು. ಅದರ ಪುನಃ ರಿಕವರಿ ಒಂದು ಸಮಯದಲ್ಲಿ ನನಗೆ ವಯನಾಡ್ ಟ್ರೈನಿಂಗ್ ಸಿಕ್ಕಿತ್ತು. ಟ್ರೈನಿಂಗ್ ಅಂದ್ರೆ ದನ ಸಾಕುವಂತಹದ್ದೇ ತರಬೇತಿ ಅಲ್ಲಿ ಉಂಟಲ್ಲ? ಅದು ಸಿಕ್ಕಿದ ಅಲ್ಲೊಂದು 8 ದಿವಸ ಟ್ರೈನಿಂಗ್ ಇತ್ತು ಅದರಲ್ಲಿ. ಅದರಿಂದ ಸಾಕಷ್ಟು ಸಿಕ್ಕಿತ್ತು. ಮತ್ತೆ ನಮ್ಮ ಊರಿಗೆ ಒಂದು ಅಂತ ಸಂಗತಿಯನ್ನು ಊರಲ್ಲಿ ತಿಳ್ಕೊಂಡು ಹಾಗೆ ಅದರ ಊರಿನವರಿಂದಲೇ ತಿಳ್ಕೊಂಡು, ಅಂದ್ರೆ ನಿಮಗಿಂತ ಹಿರಿಯರಿಂದ ತಿಳ್ಕೊಂಡು ಇದನ್ನು ಇನ್ನೂ ಹೆಚ್ಚು ಲಾಭದಾಯಕವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಅದರ ನಂತರ ನನಗೆ ಯಾವ ರೀತಿ ಕೂಡ ನಷ್ಟ ಹಾಲಿನ ನಷ್ಟ ಬರಲಿಲ್ಲ. ಅಜೈರ್ನಾಗಿ ಎಲ್ಲ ರೋಗ ರುಜಿನಗಳಾಗಿ ಯಾವುದೇ ಸಂಗತಿ ಬರಲಿಲ್ಲ. ಹೌದು, ಕೆಲವು ಕಡೆ ಕಾಲು ಬೀಗುವಂತಹ ರೋಗಗಳು ಅದೆಲ್ಲ ಕಂಡು ಬರ್ತದಲ್ಲ ಈಗಿನ ಈ ಮಳೆಗಾಲದ ಸಮಯದಲ್ಲಿ. ಅದು ಜಾಸ್ತಿ ಕಂಡು ಬರುದಲ್ಲ, ದನಗಳಿಗಾಗ್ಲಿ ಅಥವಾ ಕರುಗಳಿಗಾಗ್ಲಿ ಕಂಡು ಬರ್ತದೆ. ಅಂತ ಒಂದು ಸಮಸ್ಯೆ ನಿಮ್ಮ ಹಟ್ಟಿಯಲ್ಲಿ ಕಂಡು ಬರ್ಲಿಲ್ಲ. ಅಂದ್ರೆ ಅಷ್ಟು ಮುನ್ನೆಚ್ಚರಿಕೆಯಿಂದ ಇದ್ದುಕೊಂಡು ಇದನ್ನು ಮಾಡೋ ಕಾರಣ ಅಲ್ವಾ? ಹೌದು. ಅಂದ್ರೆ ನಾವು ಇರುದಂದ್ರೆ ಮಕ್ಕಳಾಗಿ ಮನೆ ಒಂದೇ ಇದ್ದಾಗೆ ಕಂಠಲ್ಲಿ ಸುಮಾರು ಹೊತ್ತು ನಮ್ಮ ಅಲ್ಲಿ ಇರ್ತೇವೆ, ಆಚೆ ಹೋಗ್ತಾ ಇದೆ. ಮತ್ತೆ ಒಂದು ಪಕ್ಕದಲ್ಲಿ ಮತ್ತೆ ಎಲೆಕೆಡೆ ಹೋಗ್ತಾ ಇರ್ತೇವೆ. ಅದ ಪಕ್ಕ ಕೂಡ ಸಮಸ್ಯೆ ಗೊತ್ತಾಗ್ತದೆ ನಮಗೆ. ಬಂದ್ರು ಕೂಡ ಅದಕ್ಕೆ ತಕ್ಷಣವಾದ ಬೇಕಾದ ಒಂದು ಚಿಕಿತ್ಸೆಯನ್ನು ಮಾಡಿಕೊಳ್ತೀರಿ. ಅಂದ್ರೆ ಊರಿನ ಚಿಕಿತ್ಸೆ ಮಾಡ್ತೀರಾ ಅಥವಾ ಡಾಕ್ಟರ್? ಈಗ ಊರಿಗಂತೂ ಕಡಿಮೆ ಡಾಕ್ಟರ್ ಅದೇ ಅಂತ ಚಿಕಿತ್ಸೆ ಕಾಯಿಲೆ ಬರುದಿಲ್ಲ. ಬಂದ್ರು ಕೂಡ ಡಾಕ್ಟರ್ ಈಗಿನ ರೋಗಗಳಿಗೆ ಡಾಕ್ಟರ್ ಒಳ್ಳೇದು. ಊರಿನ ಮದ್ದು ಅಷ್ಟೊಂದು ಇಡಿಸುದಿಲ್ಲ. ಅಂದ್ರೆ ಈಗಿನ ಒಂದು ಕಾಲ ಅನ್ನೋದು ಆ ರೀತಿ ಇದೆ ಅಲ್ಲ? ಬರುವಂತ ರೋಗಗಳು ಎಲ್ಲಾ ಕೃಷಿಕರ ಸಮಸ್ಯೆ ಅಂದ್ರೆ ಮೊದಲನೇದು ಬರುವುದು ಕೆಚ್ಚಲು ಬಾವು. ಅದೊಂದು ಭಾಗದಲ್ಲಿ ಇಲ್ಲಿ ಇವತ್ತಿಗೂ ಬರ್ಲಿಲ್ಲ. ಎಲ್ಲ ಕಡೆ ಕಂಡು ಬರುದು ಕೇಳ್ತಾ ಇದ್ದೇವೆ ಅಲ್ಲ ನಾವು, ನೀವಾಗ್ಲಿ ಕೇಳುದಿಲ್ಲ ಮಾತಾಡುವಾಗ. ನಮ್ಮ ಹಟ್ಟಿಯಲ್ಲಿ ಇದ್ದ ದನಗೆ ಹೀಗೆ ಆಗಿದೆ. ಅದು ಯಾವುದರ ಪರಿಣಾಮವಾಗಿರ್ಬೋದು? ಅಂದ್ರೆ ಫುಡ್ಡಿನಿಂದಲ ಅಥವಾ ನಾವು ಅದಕ್ಕೆ ಬೇಕಾದ ಒಂದು ಪದ್ಧತಿಯಲ್ಲಿ ಮುಂದುವರಿಯದ ಕಾರಣ ಆಗಿರ್ಬೋದಾ? ಅದರ ರೀತಿ ಗೊತ್ತಿಲ್ಲದ ಕಾರಣ ಸ್ವಲ್ಪ ಬೇಗ ಆಗಿರ್ಬೋದಲ್ಲ? ಅಂದ್ರೆ ಅದರ ಸ್ವಚ್ಛತೆ ಮತ್ತು ಜಾಸ್ತಿ ಸ್ವಚ್ಛತೆ ಮತ್ತು ಇದು ಹಾಲು ಕರೆಕ್ಟ್ ಆಗಿ ಹಿಂಡಬೇಕು. ಹಾಲು ಹಿಂಡು ಸ್ವಲ್ಪ ಒಂದು ಕುಡ್ತದ ಬಾಕಿ ಇದ್ರೆ ಅದಕ್ಕೆ ಕೆಚ್ಚಲು ಮಾರು ದಿವಸ ಕೆಚ್ಚಲು ಕೂಡಲೇ ಬರ್ತದೆ. ಹಾಲು ಸ್ವಲ್ಪ ಕೂಡ ಬಾಕಿ ಇರಬಹುದು.
ಅದು ನಂತರ ಹಾಲು ಕರೆದ ನಂತರ ಅದಕ್ಕೆ ಚಳಿಗೆ ತಣ್ಣೀರು ಎರಚಬೇಕು. ಅದು ಕೂಡಲೇ ಅಂದ್ರೆ ಅದರ ಅಂದ್ರೆ ಒಂದು ಅರ್ಧ ಗಂಟೆ ಈ ಹಾಲು ಬಂದ ಹಾಗೇನೆ ತೋರಾಗಿರ್ತದೆ. ಅದು ಸಪುರವಾಗಿ ಬೇಕಾದ್ರೆ ಅರ್ಧ ಗಂಟೆ ಬೇಕು. ಅಂದ್ರೆ ಹಾಲು ಕರಿಯೋ ಮೊದ್ಲ ಅಥವಾ ಹಾಲು ಕರೆದ ನಂತರ? ಹಾಲು ಕರೆದ ನಂತರ. ಹಾಲು ಬರೀಲಿಕ್ಕೆ ಬೇಕಾಗಿ ಹೊಲಸು ದೊಡ್ಡದಾಗ್ತದೆ. ಅದು ಮಿನಿಮಮ್ ಅರ್ಧ ಗಂಟೆ ಆದ್ರೂ ಲೇಟ್ ಆಗಿ ಅದರಿಂದ ದನವನ್ನು ಹಾಲು ಕರೆದ ನಂತರ ಬೇಗ ಮಲಗಲು ಬಿಡಬಾರ್ದು. ಅಂದ್ರೆ ಕೂಡುವಷ್ಟು ಸಮಯ ನಿಲ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ಬೇಕು. ಹುಲ್ಲ ಎಂತದ ಹಾಕಿ ತಿಂದುಕೊಂಡೇ ಇರುವಾಗ ಟೈಮ್ ಅದಕ್ಕೆ ಸ್ವಲ್ಪ ಕೊಡ್ಬೇಕು, ಮಲಗ್ಲಿಕ್ಕೆ ಬಿಡ್ಬಾರ್ದು. ಹಾಲು ಕರ್ದಾಯ್ತು ಇನ್ನು ದನ ಮಲಗ್ಲಿ ಅಂತ ಹೇಳಿ ನಾವು ಬಿಟ್ಟು ಬಿಡ್ಬಾರ್ದು. ಅಂದ್ರೆ ಮಲಗಿದ್ರೆ ಹಟ್ಟಿಯಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ನಮಗೆ ಕಣ್ಣಿಗೆ ಕಾಣದಂತ ಬ್ಯಾಕ್ಟೀರಿಯಾ ಅದು ಈ ರಂಧ್ರ ಮೂಲಕ ಹೋಗಿ ಕೆಚ್ಚಲು ಬಾವು ಬರುದು ಕಾರಣವೇ ಆ ರೀತಿ. ಅಂದ್ರೆ ಈ ಕೆಚ್ಚಲು ಬಾವು ಇರುವ ಹಾಲುಗಳನ್ನು ನಾವು ಡಿಪೋಗೆ ಕೊಡ್ಬಹುದಾ ಅಥವಾ ಅದನ್ನು ಬೇರೆ ರೀತಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲೇ ವೇಸ್ಟ್ ಮಾಡ್ಬೇಕು ನಾವೇ. ಅಂದ್ರೆ ದಿಪ್ಪಗೆ ಹಾಕಿದ್ರೆ ಅದು ಮಿಕ್ಕಿದ ಹಾಲು ಕೂಡ ಹಾಲಾಗ್ತದೆ, ಶಿವರಾಗಿ ಹಾಲಾಗ್ತದೆ. ಅಂದ್ರೆ ನೀವು ವೀಕ್ಷಕರಿಗೆ ಹೇಳುವುದೇನಂದ್ರೆ ಕೆಚ್ಚಲ್ ಬಾವು ಇರುವ ದನದ ಹಾಲುಗಳನ್ನು ಡಿಪ್ಪಕ್ಕೆ ಕೊಡ್ಬಾರ್ದು. ಅದನ್ನು ಸಾಧ್ಯವಾದಷ್ಟು ನಾವು ಕೆಚ್ಚಲು ನೋವು ಬರದ ಹಾಗೆ ನೋಡಿಕೊಳ್ಬೇಕು. ಬಂದ ಹಾಲು ಬೇಕಾದ್ರೆ ಮನೇಲಿ ಟೆಸ್ಟ್ ಮಾಡಿ ನೋಡ್ಬೋದು, ಅದು ಕರೆಕ್ಟ್ ಆಗಿ ಯಾವ ಮುಖಾಂತರ ಟೆಸ್ಟ್ ಮಾಡ್ಬೋದು ಅಂತ ನೀವು ಹೇಳಿಕ್ಕೆ ಇಷ್ಟಪಡ್ತೀರಿ? ಹಾಲನ್ನು ಗ್ಯಾಸ್ ಅಲ್ಲಿ 5 ನಿಮಿಷ ಕುದಿಸಬೇಕು. ಕುದಿಸಿದ ನಂತರ ಅದು ಕೂಡ್ಲೆ ಇದು ನಾವು ಮೊಸರು ಗಟ್ಟಿಯಾಗಿ ಮೊಸರು ಒಂದು ನೀರೊಂದು ಬೇರೆ ರೀತಿ, ನೀರು ಮತ್ತು ಗಟ್ಟಿ ಒಂದು ಬೇರೆ ಬೇರೆ ರೀತಿ ಬರ್ತದೆ. ಅದು ಕೂಡಲೇ ಗಟ್ಟಿಯಾಗಿ ನಮಗೆ ಇದಕ್ಕೆ ಆಗುತ್ತೆ ಅಲ್ಲ ಮೊಸರು ಮಾಡ್ಲಿಕ್ಕೆ, ಆ ರೀತಿಯಲ್ಲಿ 5 ನಿಮಿಷದಲ್ಲಿ ಬರ್ತದೆ. ಅದು ಬಂದ್ರೆ ಸರಿ ಇಲ್ಲ ಅಂದ್ರೆ ಶುವರ್ ಆಗಿ ಹಾಲು ಬಾಯಿ ರೋಗ ಅಂತ ಹೇಳ್ತಾರಲ್ಲ, ಅದು ಕೂಡ ಇಲ್ಲಿ ಅದು ಬರೋದಕ್ಕೆ ಕಾರಣ ಅಂದ್ರೆ ಬಹುಶಃ ನಿಮ್ಮ ಅನುಭವದಲ್ಲಿ ಯಾವ ರೀತಿ ಇರ್ಬೋದು? ಸಾಧಾರಣ ಹೆಚ್ಚಾಗಿ ಕ್ಯಾಟ್ಲಿ ಫೀಡ್ ಸಾಧಾರಣ ಹೆಚ್ಚಾಗಿ ಬರುದು ಫುಡ್ಡಿನ ಬರುತ್ತದೆ. ಫುಡ್ ಅದಕ್ಕೆ ಅಂದ್ರೆ ಕಾಲು ಬಾಯಿ ರೋಗ ಕ್ಯಾಲ್ಸಿಯಂ ಕಮ್ಮಿ ಆದಾಗ ಬರುದಾ ಅಂತ ಅಲ್ಲ? ಅಲ್ಲ, ಕೆಲವೊಂದು ಉತ್ಪತ್ತಿ ಪ್ರೊಡಕ್ಷನ್ ಅಲ್ಲಿ ಈಗ ಕಡಿಮೆ ಮಟ್ಟದ ಕೆಮಿಕಲ್ ಯೂಸ್ ಮಾಡುವ ಕಾರಣ ಅಥವಾ ಯೂರಿಯಾ ಅಂಶ ಮತ್ತು ಸುಣ್ಣ ಅಂಶ ಮತ್ತು ಈಗ ಜಾಸ್ತಿ ಆಗ್ತಾರೆ ಅವರು. ಸುಣ್ಣದ ಅಂಶಗಳನ್ನು ಜಾಸ್ತಿ ಹಾಕಿದ ಫುಡ್ ಅದನ್ನು ಜಾಸ್ತಿ ಕೊಟ್ರೆ ಕೂಡಲೇ ಬರ್ತದೆ ಅದು ಕಾಲು ಬಾಯಿ ರೋಗ ಅಲ್ಲ. ಕಡಿಮೆ ವೆಚ್ಚದಲ್ಲಿ ಸಿಗುವಂತ ಹಿಂಡಿಯನ್ನು ಯಾವತ್ತೂ ಕೂಡ ನನಗೆ ಕೊಡಬಾರ್ದು. ಅಂದ್ರೆ ಇದು ನೋಡಿ ಫ್ಯಾಟ್ ಗೆ ಅನುಬಂಧವಾಗಿರುವಂತಹ ಫುಡ್ ಗಳನ್ನು ಕ್ಯಾಟಲ್ ಫುಡ್ ಸೆಲೆಕ್ಷನ್ ಮಾಡಬೇಕು. ಅಂದ್ರೆ ಈಗಿನ ಕಡಿಮೆ ಒಂದೊಂದು ಕಂಪನಿ ಕೂಡ ಕಡಿಮೆ ಕೊಡ್ತಾರೆ, 5 ಕೆಜಿ ಆಫರ್ ಕೊಡ್ತಾರೆ. ಆ ಆಫರ್ ಕೊಟ್ಟ ಅದು ಸಮಸ್ಯೆ ಉಂಟದ. ಯಾವ ದನ ಹಾಕೋದು 100 ರೂಪಾಯಿ ಹೆಚ್ಚು ಕಡಿಮೆ, ಅದು ಜಾಸ್ತಿ ಒಳ್ಳೆ ಫೀಡನ್ನೇ ಹಾಕ್ಬೇಕು ಯಾವತ್ತೂ ಕೂಡ. ನಾವು ದನಗಳನ್ನು ಒಂದು ದೇವರಾಗಿ ನೋಡಿಕೊಳ್ಳೋದು, ನೀವು ಪೂಜೆ ಕೂಡ ಮಾಡ್ತೀವಿ ಅಲ್ಲ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ದನಗಳನ್ನು ದೇವರ ತರ ನೋಡುದು, ಬೆಳಿಗ್ಗೆ ಎದ್ದು ಅದರ ಹಿಂಭಾಗವನ್ನು ನೋಡಿದ್ರೆ ನಮಗೆ ಲಕ್ಷ್ಮಿ ಹೊಲಿತಾರೆ ಅಂತ ಹೇಳೋ ಒಂದು ಮಾತು ಉಂಟಲ್ಲ. ನೀವು ಇದಕ್ಕೆ ಬೇಕಾದ ಆಹಾರವನ್ನು ಹೊರಗಿಂದ ತೆಗಿತೀರಾ ಅಥವಾ ನಿಮ್ಮ 50% ಹೊರಗಿನಲ್ಲಿ ತೆಗೆಯುವುದು? ಇವತ್ತಿನ ಇಷ್ಟು ಸಣ್ಣ ಮಟ್ಟಿಗೆ ಅದು ತೊಂದರೆ ಇಲ್ಲ, ನಮಗೆ ಮನೆಯಲ್ಲೇ ಅಡ್ಜಸ್ಟ್ ಆಗ್ತದೆ. ಜಾಸ್ತಿ ಜನ ಹೈನುಗಾರಿಕೆ ಮಾಡುವಾಗ ಹೊರಗಿನ ಪರ್ಚೇಸ್ ಮಾಡಲೇಬೇಕಾಗ್ತದೆ. ಅದಕ್ಕೆ ಸಂಘದಿಂದಲೇ ನಮಗೆ ಪ್ರಯೋಜನಕಾರಿ ಕ್ಷೀರೋತ್ಪಾದಕ ಸಂಘದಿಂದ ನಿಮಗೆ ಸಿಗ್ತದೆ ಅಲ್ಲ, ಡಿಪೋದಿಂದಲೇ ಸಿಗ್ತದೆ, ಸಬ್ಸಿಡಿ ಆಗಿ ಸಿಗ್ತದೆ. ಎಲ್ಲದಕ್ಕೂ ಸಬ್ಸಿಡಿ ಕೊಡ್ತಾರೆ ಅವರು. ಇದು ಹುಲ್ಲು ಕೂಡ ಸಬ್ಸಿಡಿ ಮುಖಾಂತರವಾಗಿ ತೆಗೆಯುವುದಾ? ಹೌದು, ಹುಲ್ಲು ಸಬ್ಸಿಡಿ ಉಂಟು, ಸೈಲೇಜ್ ಸಬ್ಸಿಡಿ ಉಂಟು. ನೀವು ಶೈಲೇಜ್ ಅಂತ ಹೇಳ್ತೀರಲ್ಲ, ಅದು ದನಗಳಿಗೆ ಎಷ್ಟು ಮಹತ್ವವನ್ನು ನೀಡ್ತದೆ ಅಂತ ಹೇಳ್ತೀರಾ? ಅಂದ್ರೆ ಫ್ಯಾಟ್ ಅಲ್ಲಿ ಆಗ್ಲಿ ಅಥವಾ ಹಾಲು ಜಾಸ್ತಿ ಬರುದಾ ಅಥವಾ ಯಾವ್ದಾದ್ರಲ್ಲಿ ನಿಮಗೆ ಅದರಿಂದ ಉಪಯೋಗ ಇದೆ ಅಂತ ಹೇಳಿ? ಅಂದ್ರೆ ಸೈಲೇಜ್ ಹಾಕಿದ್ರೆ ಅಂದ್ರೆ ಇದು ಒಂದು ದನಕ್ಕೆ ಮಿನಿಮಮ್ 15 ಲೀಟರ್ ಹಾಲು ಸಿಕ್ಕಿದ್ರೆ, ಸೈಲೇಜ್ ಹುಲ್ಲಲ್ಲಿ 15 ಲೀಟರ್ ಸಿಕ್ಕಿದ್ರೆ ಸೈಲೇಜ್ ಅಲ್ಲಿ 18 ರಿಂದ 20 ಲೀಟರ್ ಹಾಕ್ತಿವಿ. ಒಂದು ದಿನಕ್ಕೆ 2-3 ಲೀಟರ್ ಜಾಸ್ತಿ ಆಗ್ತದೆ. ಒಂದು ಎರಡನೇದು ಅಂದ್ರೆ ಹೀಟಿಗೆ ಬರ್ಲಿಕ್ಕೆ, ಇನ್ಸ್ಪಿರೇಷನ್ ಬರ್ಲಿಕ್ಕೆ ಕರೆಕ್ಟ್ ಇರ್ತದೆ, ತೊಂದರೆ ಇಲ್ಲ. ಶೈಲಜದಿಂದ ಉಪಯೋಗ ಜಾಸ್ತಿ ಇರ್ತದೆ. ಅಂದ್ರೆ ಅದು ಜೋಳದ ಇದು ಜಾಸ್ತಿ ಇರ್ತದೆ ಅದರಲ್ಲಿ, ಕೆನೆ ಮತ್ತು ಜೋಳದ ಸಸಿ ಫುಲ್ ಉಂಟು ಅದರಲ್ಲಿ. ಅದು ಗಬ್ಬ ನಿಂತ ದನಗಳಿಗೆ ಕೊಟ್ಟರು ಒಳ್ಳೇದ ಅಥವಾ ಹಾಲು ಕೊಡುವ ದನಕ್ಕೆ ಕೊಟ್ರೆ ಉತ್ತಮ? ಗಬ್ಬದ ದನಕ್ಕೂ ಕೊಡಬಹುದು, ಹಾಲು ಕರಿ ದನಕ್ಕೂ ಕೊಡಬಹುದು, ಎಲ್ಲದಕ್ಕೂ ತೊಂದರೆ ಇಲ್ಲ. ಮತ್ತೆ ಗಡಸುಗಳಿಗೆ ಕೂಡ ಕೊಡಬಹುದು, ಕರುಗಳಿಗೆ ಕೊಡಬಹುದು, ತೊಂದರೆ ಇಲ್ಲ. ಅದರಿಂದ ಸೈಡ್ ಎಫೆಕ್ಟ್ ಯಾವುದು ಕೂಡ ಸೈಡ್ ಎಫೆಕ್ಟ್ ಅಲ್ಲ. ಕೆಲವರು ಹೇಳ್ತಾರೆ ಗಬ್ಬದ ಅದಕ್ಕೆ ಹಿಂಡಿ ಜಾಸ್ತಿ ಕೊಟ್ರೆ ಬೆಳವಣಿಗೆ ಜಾಸ್ತಿ ಆಗಿ ಮತ್ತೆ ಕಷ್ಟ ಆಗ್ತದಂತವು ಹೇಳೊಂದು ಮಾತು ಇರ್ತದಲ್ಲ, ಮೂಢನಂಬಿಕೆ ಉಂಟು. ನಾವು ತಿಳ್ಕೊಳ್ಳೋದು ಅಂದ್ರೆ ನಮಗೆ ಗೊತ್ತಿಲ್ಲ. ಅಂದ್ರೆ ಅದು ಸಾಧಾರಣ ಈಗ ಕೇಳಿ ಬರೋ ಒಂದು ಮಾತಲ್ಲ, ಇದು ಗಬ್ಬ ನಿಲ್ಲುವ ದನಗಳಿಗೆ ಹಿಂಡಿ ಜಾಸ್ತಿ ಕೊಡ್ಬಾರ್ದು,
ಬಹುಶಃ ಅದು ಹಿಂಡಿ ಕಮ್ಮಿ ಮಾಡ್ಲಿಕ್ಕೆ ಬೇಕಾಗಿ ಹೇಳಿದ್ರೆ ಹಿರಿಯರು ಅಲ್ಲ. ಅಲ್ಲ ನಾವು ಅಂದ್ರೆ ಗಬ್ಬ ನಿಂತ ನಂತರ ಹಾಲು ಕಡಿಮೆ ಮಾಡಿದ ನಂತರ ಒಂದು 7-8 ತಿಂಗಳಾಗೆ ನಿಲ್ಲಿಸ್ತೇವೆ. ಆ ಸಮಯದಲ್ಲಿ 1-2-3 ದಿವಸ ಹಿಂಡಿ ಕಡಿಮೆ ಇಡ್ಬೇಕು. ಅಂದ್ರೆ ಹಾಲು ಡ್ರೈ ಆಗ್ಲಿಕ್ಕೆ ಬೇಕಾಗಿ ಹಾಲು ಅಂದ್ರೆ ಗಟ್ಟಿ ಸ್ವಲ್ಪ ಹಾಲು ಫುಲ್ ಕಂಟಿನ್ಯೂಸ್ ಡ್ರೈ ಆಗ್ಲಿಕ್ಕೆ ಹುಳ್ಳೆ ಹಾಕಿ 3 ದಿವಸ ಹುಲ್ಲು ಹಾಕಿದ್ರೆ ಬೈ ಹುಲ್ಲ ಅಥವಾ ಹುಲ್ಲು ಬೈ ಹುಲ್ಲು ಮಾತ್ರ ಬೈ ಹುಲ್ಲು ಕೊಟ್ಟು ನೀರು ಮಾತ್ರ ಸ್ವಲ್ಪ ಕೊಡ್ಬೇಕು. ಹಿಂಡಿ ಕೊಡ್ಬಾರ್ದು, ತೀರ ಕೊಡ್ಬಾರ್ದು. ಅದ ನಂತರ 3 ದಿವಸದಲ್ಲಿ ಫುಲ್ ಡ್ರೈ ಆಗ್ತದೆ ಹಾಲು. ಎಷ್ಟು ಹಾಲಿದ್ರು ಕೂಡ ಡ್ರೈ ಆಗ್ತದೆ. ಡ್ರೈ ಆಗದೆ ನಾವು ಹಾಗೆ ಬಿಟ್ಟರೆ ಕೆಲವು ವರ್ಷ ಹೊರಗೆ ಇರ್ತದೆ, ಅದು ಗ್ಯಾರಂಟಿ. ಹಾಗೆ 3 ದಿವಸ ಹುಲ್ಲು ಮಾತ್ರ ಹಾಕಿ ನೀರು ಮಾತ್ರ ಕೊಟ್ಟು ಇದು ಡ್ರೈ ಮಾಡಿದ್ರೆ ಸಮಸ್ಯೆ ಇಲ್ಲ. ಅದರ ನಂತರ ಕಂಟಿನ್ಯೂಸ್ ಯಾವ ರೀತಿ ನಾವು ಕೊಡ್ತಾ ಇದ್ದೇವೆ ಆ ರೀತಿ ಕೊಡ್ಲೇಬೇಕು. ಹಿಂಡಿ, ಸೈಲೇಜ್, ಹುಲ್ಲು ಯಾವ ಎಲ್ಲ ಹುಲ್ಲು ಕೊಡೋದು. ಇಲ್ಲಿ ಹೆಚ್ಚಿನವರು ಮೂಢನಂಬಿಕೆಯಿಂದ ಅದು ಪಾರಂಪರಿಕ ಹೇಳಿದ ಕಾರಣ ಕೊಡಬಾರ್ದು ಹೇಳಿದ್ರೆ ಕೊಡುದಿಲ್ಲ. ಕೊಡ ಇದ್ರೆ ನಮಗೆ ಫಸ್ಟ್ ಸಮಸ್ಯೆ ಬರುವುದು ಅಂದ್ರೆ ಕರು ಹಾಕಿದ ಕೂಡಲೇ ದನಕ್ಕೆ ಕೆಲಸ ಕಡಿಮೆ ಆಗಿ ಅದು ಬೀಳ್ತದೆ. ಹೆಚ್ಚಾಗಿ ಬರೋದ ತೊಂದರೆ ಕಷ್ಟವೇ ಕೊಟ್ಟು ಸಮಸ್ಯೆ ಅಂತ ಹಿಂದಿನವರು ಹೇಳಿದ್ವಿ. ಆದ್ರೆ ಈಗಿನ ನಿಮಗೆ ಅನುಭವ ಇದ್ದ ಕಾರಣ ಇಲ್ಲ. ಕರುಗಳಿಗೆ ದನಗಳಿಗೆ ಯಾವ ಸಮಸ್ಯೆ ಇಲ್ಲ. ಕೊಟ್ಟರೆ ಕರುಗಳ ಕರೆಕ್ಟ್ ಗ್ರೋತ್ ಇರ್ತದೆ. ಕೊಡ ಇದ್ರೆ ಕರುಗಳ ಗ್ರೋತ್ ಇರುವುದಿಲ್ಲ, ಬೆಳವಣಿಗೆ ಅಷ್ಟಾಗಿ ಇರುವುದಿಲ್ಲ, ಕಡಿಮೆ ಇರ್ತದೆ. ಕರು ಹಾಕಿ ದನಕ್ಕೆ ಕೂಡ ಕರು ಹಾಕಲಿ ತುಂಬಾ ಕಷ್ಟ ಆಗ್ತದೆ. ಎಲ್ಲ ಮನೆಯಲ್ಲಿ ಕರು ಹಾಕಿ ಸಮಯದಲ್ಲಿ ಡಾಕ್ಟರ್ ಬಂದು ಅರ್ಧದಲ್ಲಿ ಬಂದು ನಿಂತು ಡಾಕ್ಟರ್ ತೆಗೆದು ಕೈ ಹಾಕಿ ತೆಗೆದೆಲ್ಲ ಕರುಗಳು ಹೋಗ್ತದೆ. ಇಂಥ ಸಮಯದಲ್ಲಿ ಇಲ್ಲದ್ರೆ ಕೈ ಹಾಕಿ ತೆಗೆದ ಕೆಲವೊಂದು ಸಂದರ್ಭದಲ್ಲಿ ಅದು ನೆಕ್ಸ್ಟ್ ಗಬ್ಬ ನಿಲ್ಲುದಿಲ್ಲ. ಅದು ಎಷ್ಟು 5-6 ಸಲ ಕೊಟ್ಟರು ಎಷ್ಟು ಕೊಟ್ಟರು ಅದು ನಿಲ್ಲುತ್ತವೆ ಸಾಮಾನ್ಯ. ಮತ್ತೆ ನಾವು ಧರ್ಮ ಕೊಟ್ಟರೆ ನಾನು ಮಾಡಬೇಕು. ಕೆಲವರು ಅಂದ್ರೆ ಅಂತ ದನಗಳನ್ನು ಧರ್ಮಕ್ಕೆ ಕೊಟ್ಟಾಗೆ ಮಾರ್ತಾರೆ. ಒಂದು 50,000ಕ್ಕೆ ನಾವು ದನ ತಗೊಂಡಿದ್ರೆ ಒಂದು 20,000ಕ್ಕೂ ಕೊಟ್ಟವರು ಇರ್ತಾರೆ. ಈ ಕಷ್ಟದಿಂದಾಗಿ ಅಂದ್ರೆ ಅವರು ಮೊದಲಿಗೆ ಫುಡ್ ಕೊಡುವುದರಲ್ಲಿ ಆಲೋಚನೆ ಮಾಡಿ ಕೊಟ್ಟಿರ್ತಿದ್ರೆ ಕರು ಚೆನ್ನಾಗಿ ಬರ್ತಾ ಇತ್ತು, ದನವು ಹಾಲು ಕೊಡ್ತಾ ಇತ್ತು ಅಲ್ಲ. ಅಂದ್ರೆ ಆ 2 ತಿಂಗಳಲ್ಲಿ ಸಾಧಾರಣ ಕರು ಹಾಕುವ ಸಂದರ್ಭದಲ್ಲಿ ಅದಕ್ಕೆ ಕ್ಯಾಲ್ಸಿಯಂ ಜಾಸ್ತಿ ಬೇಕು ದನಕ್ಕೆ. ಒಮ್ಮೆ ಕರು ಹಾಕುವ ಸಂದರ್ಭದಲ್ಲಿ ಫುಡ್ ಜಾಸ್ತಿ ನಷ್ಟ ಆಗ್ತದೆ ಕ್ಯಾಲ್ಸಿಯಂ. ಆ ಸಂದರ್ಭದಲ್ಲಿ ಇದು ನಾವು ಕಡಿಮೆ ಫುಡ್ ಮೊದಲೇ ಕಡಿಮೆ ಆಗಿದ್ರೆ ದನ ಬೀಳುದು ಗ್ಯಾರಂಟಿ ಬೀಳ್ತದೆ. ಅಂತ 10-15 ದಿವಸ ಹಾಲು ಸ್ಟಾರ್ಟಿಂಗ್ ಆಗುವ ಹಂತದಲ್ಲಿ ಇದು ಕೈಗೆ ಬೀಳ್ತದೆ, ಮತ್ತೆ ಏಳಿಗೆ ಸಮಸ್ಯೆ ಆಗ್ತದೆ. ಮತ್ತೆ ಬಿದ್ದ ದನವನ್ನು ಇಳಿಸುವುದು ಬಹಳ ಕಡಿಮೆ. ಅದು ಮತ್ತೆ ಹೋದಾದೆ ಸಿಕ್ಕಿದ್ದು ಇಲ್ಲದ್ರೆ ಇಲ್ಲ ಅಂತ ಸಮಸ್ಯೆ ಬರ್ತದೆ. ಈಗ ಇನ್ನು ಹಾಲು ಅಂತ ಇರ್ತದಲ್ಲ, ಅದನ್ನು ನಾವು ಫಸ್ಟಿಗೆ ಅಂದ್ರೆ ಒಂದು ಕರು ಹಾಕಿದ ದಿವಸದಿಂದ ಎಷ್ಟು 11 ದಿವಸ ತನಕ ಹಾಲನ್ನು ನೀವು ಡಿಪೋಕ್ಕೆ ಕೊಡ್ತೀರಾ ಅಥವಾ ಮನೆಗೆ ಉಪಯೋಗಿಸ್ತೀರಾ ಅಥವಾ ಕೃಷಿಗೆ ಬಳಸ್ತೀರಾ ಅದನ್ನು? ಗಿಣ್ಣೆ ಹಾಲಂದ್ರೆ ಕರು ಹಾಕಿದ ಕೂಡಲೇ ನಾವು ಅರ್ಧ ಗಂಟೆ ಕರು ಒಳ್ಳೆ ನಮಗೆ ಬೇಕು ಅಂತ ಇದ್ದು ಒಳ್ಳೆ ಬರ್ಬೇಕಾದ್ರೆ ಕರು ಹಾಕಿ ಅರ್ಧ ಗಂಟೆ ಒಳಗೆ ಕರುವಿಗೆ ಹಾಲನ್ನು ಕುಡಿಸಬೇಕು. ಅದು ಮೊದಲು ಕರುವಿನಿಗೆ ತಾಯಿಯ ಹಾಲು ಅಂದ್ರೆ ಅದರ ಸ್ಟಾರ್ಟಿಂಗ್ ಹಂತದಲ್ಲಿ ಅದು ಮದ್ದಿನ ಅಂಶ ಇರ್ತದೆ. ರೋಗ ನಿರೋಧಕ ಶಕ್ತಿ ಇರುವುದು ಆ ಹಾಲಲ್ಲಿ, ಗಿಣ್ಣು ಹಾಲಲ್ಲಿ ಸ್ಟಾರ್ಟಿಂಗ್ ಹಂತದಲ್ಲಿ. ಅದರ ನಂತರ ನಾವು 10 ದಿವಸದವರೆಗೆ ಹಾಲನ್ನು ಯಾವ ಕಾರಣಕ್ಕೂ ಡಿಪೋಕ್ಕೆ ಕೊಡಬಾರ್ದು. ಅಂದ್ರೆ ನೀವು ಹಾಲು ಉತ್ಪಾದಕರಿಗೆ ಹೇಳುವ ಒಂದು ಮಾಹಿತಿ, 10 ದಿವಸ ತನಕ ಗಿಣ್ಣು ಹಾಲುಗಳನ್ನು ಡಿಪೋಕ್ಕೆ ಹಾಕಬಾರ್ದು. ಅಂದ್ರೆ ಅದು ಹಾಕಿದ್ರು ಒಳ್ಳೆ ಹಾಲಿನೊಟ್ಟಿಗೆ ಹೋದ್ರೆ ಅದು ಹಾಲು ಪ್ರಾಬ್ಲಮ್ ಬರ್ತದಲ್ಲ. 10 ದಿವಸ ಆದ್ರೂ ಕೂಡ HF ದನಕ್ಕೆಲ್ಲ ಬೇಗ 8-9 ದಿವಸ 10 ದಿವಸ ಒಳಗೆ ಕ್ಲಿಯರ್ ಆಗ್ತದೆ. ನಾವು ಡಿಪೋ ಕೊಡುದಾದ್ರೂ ಕೂಡ ಆ ಹಾಲು ಸ್ಟಾರ್ಟಿಂಗ್ ಹಂತದಲ್ಲಿ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಮೊಸರು ಆಗುದಿಲ್ಲ ಅಂತ ತೋರಿದ್ರೆ ಮಾತ್ರ ಕೊಡಬೇಕು. ಮೊಸರು ಆಗುದಿದ್ರೆ ಕೊಡಬಾರ್ದು. ಅಂದ್ರೆ ಅದು ಹಾಳಾಗೋ ಒಂದು ಲಕ್ಷಣ. ಕ್ಲೀನ್ ಆಗ್ಲಿಲ್ಲ ಅಂತ ಲೆಕ್ಕ. ಹಾಲು ಕ್ಲೀನ್ ಆಗ್ಲಿಲ್ಲ ಅಂದ್ರೆ ಇದು 9 ದಿವಸದ ತನಕ ಹೇಗೂ ಹಾಲನ್ನು ಡಿಪೋಕ್ಕೆ ಕೊಡಬಾರ್ದು. ಅದರ ನಂತರ ನಾವು ಬಿಸಿ ಮಾಡಿದ ನಂತರ ನೋಡಿ ನಂತರ ಡಿಪೋಕ್ಕೆ ಬೇಕಾದ್ರೆ ಕೊಡ್ಬೋದು. ಅಂದ್ರೆ ಮಜ್ಜಿಗೆ ಟೈಪ್ ಅಲ್ಲಿ ಅಥವಾ ಇದು ಮೊಸರಿನ ಟೈಪ್ ಅಲ್ಲಿ ಬರದಿದ್ರೆ ಗಟ್ಟಿ ತರ ಬರದೆ ಸರಿಯಾದ ಕ್ಲಿಯರ್ ಕೆಲವರು ಹಾಲು ತುಂಬಾ ತುಂಬಿರುವಾಗ ಅದನ್ನ ಡಿಪೋಕ್ಕೆ ಕೊಡ್ತಾರೆ. ನಾವು ಸಾಧಾರಣ ನೋಡುದೇ ಅಂದ್ರೆ ನಮ್ಮ ಸಂಘದಲ್ಲಿ ಬಂದಿತ್ತು. ಅಂದ್ರೆ ಜಾಸ್ತಿ HF ಜನಕ್ಕೆಲ್ಲ 5-6 ದಿವಸ ಹಾಲು ಜಾಸ್ತಿ ಆಗ್ತದೆ. ದಿನಕ್ಕೆ 8 ಲೀಟರ್ ಹತ್ತಿ ಬರ್ತದೆ, ಕೂಡಲೇ ಬರ್ತದೆ. ನಮಗೆ ಕರುವಿಗೆ ಎಷ್ಟು ಬೇಕು ಕುಡಿಸಿ ಮಿಕ್ಕಿದನ್ನು ಚೆಲ್ಬೇಕು ಅಥವಾ ಗ್ಯಾಸ್ ಎಂತ ಬಯೋಗ್ಯಾಸ್ ಇದ್ರೆ ಅದಕ್ಕೆ ಒಳ್ಳೆ ರಿಸಲ್ಟ್ ಬರ್ತದೆ. ಬಯೋಗ್ರಫಿ ಇದ್ರೂ ಕೂಡ ವೇಸ್ಟ್ ಅಂತ ಆಗುದಿಲ್ಲ ಅಲ್ಲ, ಹಾಲು ಅದಕ್ಕೆ ಹೋಗ್ತದೆ. ಅಂದ್ರೆ ಗ್ಯಾಸ್ ಜಾಸ್ತಿ ಉಂಟಾಗ್ತದೆ ಅದರಲ್ಲಿ. ಹೌದು, ಅಂದ್ರೆ ಇದು ಉತ್ಪಾದನೆ ಜಾಸ್ತಿ ಆಗಿದೆ ಅಂದ್ರೆ ಹಾವಿಯಾಗಿ ಒಂದು ಬಿಸಿ ಜಾಸ್ತಿ ಬರ್ತದಲ್ಲ ಹಾಲಿನಿಂದಾಗಿ. ಹೌದು, ಆ ರೀತಿ ಅದಕ್ಕೆ ಕೂಡ ಉಪಯೋಗಕ್ಕೆ ಮಾಡಬಹುದು. ಈ ಡಿಪೋಕ್ಕೆ ಕೊಡುವುದಕ್ಕಿಂತಲೂ ಈ ರೀತಿ ಉಪಯೋಗ ಮಾಡಿದ್ರೆ ಒಳ್ಳೇದು. ಮತ್ತೆ ಅದರ ನಮ್ಮ ಅದೇ ಸೇಮ್ ಪ್ರಾಯದ 3 ತಿಂಗಳ ಒಳಗೆ ಬೇರೆ ಕರು ಇದ್ರೆ ಕೂಡ ಯಾವ ಸಮಸ್ಯೆ ಅಂದ್ರೆ ನಾವು ಮನುಷ್ಯರು ಅದನ್ನು ತೆಗೆಯೋದು ಅಷ್ಟೊಂದು ಉತ್ತಮ ಅಲ್ಲ. ಅದು ಮಿನಿಮಮ್ ಅಂದ್ರೆ ನಿಮಗೆ ಹಾಲು ಕ್ಷೀರೋತ್ಪಾದಕ ಸಂಘದಲ್ಲಿ ಹಾಲು ಕಮ್ಮಿ ಫ್ಯಾಟ್ ಇರ್ತದೆ. ಫ್ಯಾಟ್ ಜಾಸ್ತಿ ಇದ್ದು ತೆಳ್ಳಗಿನ ಹಾಲಲ್ಲಿ ಕೂಡ ಫ್ಯಾಟ್ ಜಾಸ್ತಿ ಇರ್ತದಲ್ಲ.
HF ಅಲ್ಲಿ ಸ್ವಲ್ಪ ಕಡಿಮೆ. ಹಾಗೆ ಉಂಟಾ? ಜರ್ಸಿ ಅಂದ್ರೆ ಕೆಲವು ನೀರಿನಂತ ಹಾಲು ತಂದ್ರು ಕೂಡ ಅದ್ರಲ್ಲಿ ಫ್ಯಾಟ್ ಇರ್ತದೆ ಅಂತ ಹೇಳ್ತಾರೆ, ಅದು ಬಹುಶಃ ಹಾಲಿನ ಫ್ಯಾಟ್ ಇರ್ತದೆ. ಅದಂದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುವುದು. ನೀರಿನ ಹಾಲಲ್ಲಿ ಇರುವುದು 83% ಹಾಲು ನೀರಿನ ಅಂಶ, 13% ಫ್ಯಾಟ್ ಇರುವುದು ಹಾಲಲ್ಲಿ. ಮತ್ತೆ ಫ್ಯಾಟ್ ಅಂದ್ರೆ ಸಾಧಾರಣ 8ವರೆಗೆ ಫ್ಯಾಟ್ ಹೋಗ್ತದೆ. 8 ಒಂದು 3 ಸ್ಟಾರ್ಟ್ ಆಗಿದ್ರೆ 8ವರೆಗೆ. ಹೌದು. ಅದರಲ್ಲಿ SNF ಮತ್ತು ಫ್ಯಾಟ್ ನೋಡಿ ನಮಗೆ ರೇಟ್ ಫಿಕ್ಸ್ ಮಾಡೋದಲ್ಲ. ಮಿನಿಮಮ್ 3.5ರಿಂದ ಮೇಲೆ ಬೇಕು ಫ್ಯಾಟ್. ಅಂದ್ರೆ ರೇಟ್ ಬರೋದು 45 ರೂಪಾಯಿ, ಇಷ್ಟು ಮಿನಿಮಮ್ 54ವರೆಗೆ ಸಿಗ್ತದೆ. 54ರ ತನಕ ಸಿಗ್ತದೆ ಕೃಷಿಕರಿಗೆ. ಕೃಷಿಕರಿಗೆ ಅದು ಅವರವರ ಹಾಲಿನ ಇದು ಫ್ಯಾಟ್ SNF ಫ್ಯಾಟ್ ನೋಡಿ ಕೊಡುದವರು. ಫ್ಯಾಟ್ ಬರ್ತದೆ 7ರಿಂದ ಮೇಲೆ ಬರುವುದು ಎಮ್ಮೆ ಹಾಲಿಗೆ. ಎಮ್ಮೆ ಹಾಲಿಗೆ 7ರಿಂದ ಮೇಲೆ ಬರುದು, 9-10 ಬರ್ತದೆ. ಅದು ಯಾವತ್ತೂ ಫ್ಯಾಟ್ ಜಾಸ್ತಿ, ದಪ್ಪವಾಗಿ ಇರ್ತದಲ್ಲ. ಅಂದ್ರೆ ಹಸಿ ಹಾಲಲ್ಲಿ ಅದರಲ್ಲಿ ತುಪ್ಪ ಬರ್ತದೆ. ಹಸಿ ಹಾಲಲ್ಲೇ ತುಪ್ಪ ಬರ್ತದೆ, ಎಮ್ಮೆಯಲ್ಲಿ. ದನದಲ್ಲಿ ಬಿಸಿ ಮಾಡಿದ ನಂತರವೇ ತುಪ್ಪ ಬರ್ಬೇಕು. ಅದು ಎಮ್ಮೆ ಮತ್ತು ದನಕ್ಕೆ ವ್ಯತ್ಯಾಸ ಅಲ್ಲ. ಅದಕ್ಕೆ ಎಮ್ಮೆ ಕುಡಿದವರು ಹಮಲಲ್ಲಿ ಇರ್ತಾರೆ, ಎಮ್ಮೆ ಹಾಲು ಕುಡಿದವರು ಹಮಲಲ್ಲಿ ಇರ್ತಾರೆ. ಹಾಲು ಕರೆದ ಅರ್ಧ ಗಂಟೆ ಇಟ್ಟರೆ ಅದರಲ್ಲಿ ಮೇಲೆ ತುಪ್ಪ ಬರ್ತದೆ. ಹೌದೌದು, ಒಂದು ಹಳದಿ ಟೈಪ್ ಅಲ್ಲಿ ಕಾಣಿಸ್ತದೆ. ಅಂದ್ರೆ ನಿಮಗೆ ಹೇಗೂ ದನ ಅಂದ್ರೆ ಅಷ್ಟೊಂದು ಇಷ್ಟ. ಅಂದ್ರೆ ನನಗೆ ನಾವು ಮತ್ತು ದೇವರು ಒಟ್ಟಿಗಿದ್ದ ಹಾಗೆ ಈ ರೀತಿಯಲ್ಲಿ ತೋರ್ತದೆ. ಅಂದ್ರೆ ಎಷ್ಟು ಕಷ್ಟ ಉಂಟು, ಕಷ್ಟ ಅಂದ್ರೆ ಕೂಡ ಕಷ್ಟ ಇಲ್ಲದ ಯಾವತ್ತೂ ಕೂಡ ಇವತ್ತು ಉದ್ಯೋಗ ಇಲ್ಲ. ಯಾವ ದುಡಿಮೆಯಲ್ಲೂ ಕೂಡ ಕಷ್ಟ ಉಂಟೆ. ಅದು ಇದ್ದು ನಮಗೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ಹೊರಗೆ ಹೋಗದೆ ನಮ್ಮ ಮನೆಯಲ್ಲಿ ನಾವು ಇದ್ದು ನಮ್ಮ ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಇದ್ದು ಈ ಒಂದು ಸುಲಭದಲ್ಲಿ ಜೀವನ ಮಾಡುವಂತ ಇದು. ಅದರೊಟ್ಟಿಗೆ ಕೂಡ ಅದೊಂದು ನಮಗೆ ನಾವು ನೇರವಾಗಿ ಮಾಡದ ಇವತ್ತಿಗೆ ಪ್ರತ್ಯಕ್ಷ ರೂಪದಲ್ಲಿ ದೇವರು ಕಾಣುವುದು ದನದಲ್ಲಿ ಮಾತ್ರ. ನಮ್ಮ ಕಷ್ಟ ಸುಖವನ್ನು ಕೂಡ ಅದರೊಟ್ಟಿಗೆ ಮಾತಾಡಿಕೊಂಡು ನಾವು ಮನೆಯವರು ನಮ್ಮ ಫ್ಯಾಮಿಲಿಯಲ್ಲಿ ಮಾತಾಡದಂತ ವಿಷಯಗಳನ್ನು ಕೂಡ ದನಗಳಲ್ಲಿ ಹೇಳಿಕೊಂಡು ಅದರಲ್ಲಿ ಹೋಗ್ತದೆ. ಮನಸ್ಸಿನ ಮಾತುಗಳನ್ನು ಕೂಡ ದನಗಳ ಕರುಗಳಲ್ಲಿ ಮಾತಾಡಿ ಅಲ್ಲ ಹೇಳಿಕೊಂಡು, ಈಗ ನೀವು ಕೂಡ ಹೇಳಿಕೊಂಡಿರಿ. ಅದೊಂದು ಖುಷಿ ಕೊಡೋ ಸಂಗತಿ ಅಲ್ಲ ನಿಮಗೆ. ನೇರವಾಗಿ ನಾವು ದೇವರ ಸೇವೆ ಮಾಡಿದಂತ ಒಂದು ಅನುಭವ ಬರ್ತದೆ. ಗುಡಿಗೆ ಹೋಗಿ ಪೂಜೆ ಮಾಡೋದಾಗಿಂತ ಮನೆಯಲ್ಲಿ ಇದ್ದುಕೊಂಡೇ ಪೂಜೆ ಮಾಡೋದು ದನ ಕರುಗಳಿಗೆ ನಮ್ಮ ಅಲ್ಲ, ಅವರಿಂದ ನಮಗೊಂದು ಆಶೀರ್ವಾದವೇ. ಹೌದು, ಅಂದ್ರೆ ನೇರ ಪ್ರತ್ಯಕ್ಷ ರೂಪದಲ್ಲಿ ದೇವರು ಕಾಣೋದು ದನದಲ್ಲಿ. ನಾವು ಪ್ರಾಯದ ದನ ಇರ್ತಲ್ಲ, ಈ ಮುಂದೆ ಗಬ್ಬ ನಿಂತು ಇನ್ನು ಗಬ್ಬ ಹಿಡಿಯುವುದಿಲ್ಲ ಅಂತ ಹೇಳೋ ದನಗಳನ್ನು ಏನು ಮಾಡ್ತಾ ಇದ್ದೀವಿ? ಅಲ್ಲ, ಈಗ ಸಮಯದಲ್ಲಿ ಬೇರೆ ಯಾವ ವ್ಯವಸ್ಥೆ ಇರುವುದಿಲ್ಲ. ಅಂದ್ರೆ ಅದನ್ನ 6-7 ಕರುಗಳಲ್ಲಿ ನಾನು ಸಾಕ್ತೇನೆ ಇಲ್ಲಿ. ಅದರ ನಂತರ ಫುಲ್ ಎಲ್ಲ ವಂಶ ಮೇಲೆ 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 ಉಂಟು ಅಲ್ಲ. ಫಸ್ಟಿನ ದನ ಕೂಡ ಇಲ್ಲಿ